ರಾಜ್ಯದ ಅತ್ಯಂತ ಉತ್ತಮ ಹಾಲು ಉತ್ಪಾದಕರ ಒಕ್ಕೂಟ ಎಂದು ಹೆಗ್ಗಳಿಕೆ ಪಡೆದುಕೊಂಡಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಸ್ಥಾನವು ಮತ್ತೆ ಅವಿರೋಧವಾಗಿ ಕೆ ರವಿರಾಜ್ ಹೆಗ್ಡೆ ಅವರಿಗೆ ಒಲಿಸಿದೆ. ಹೌದು, ಇಂದು ನಡೆದ ಒಕ್ಕೂಟದ ಆಡಳಿತ ಮಂಡಳಿ ಪದಾಧಿಕಾರಿಗಳ ಚುನಾವಣೆಯಲ್ಲಿ 3ನೇ ಬಾರಿಗೆ ಅವಿರೋಧವಾಗಿ ರವಿರಾಜ್ ಹೆಗ್ಡೆ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ನೇಮಕಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಗಾದಿಯು ಮತ್ತೊಮ್ಮೆ ಕೆ ರವಿರಾಜ್ ಹೆಗ್ಡೆಯವರಿಗೆ ಒಲಿದಿದೆ. ಪ್ರಸಕ್ತ ಸಾಲಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾಗಿ ಕೆ ರವಿರಾಜ್ ಹೆಗ್ಡೆಯವರು ಆಯ್ಕೆಯಾಗಿದ್ದಾರೆ. ಒಕ್ಕೂಟದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ಪದಾಧಿಕಾರಿಗಳ ಚುನಾವಣೆಯು ಇಂದು ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಓರ್ವ ಉಮೇದುದಾರರಾದ ರವಿರಾಜ್ ಹೆಗ್ಡೆಯವರು ನಾಮಪತ್ರ ಸಲ್ಲಿಸಿದ್ದು, ಇವರು ಸತತ 3ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಎಸ್.ಸಿ. ಮಹೇಶ್ ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ನೆರವೇರಿತು. ಉಪಾಧ್ಯಕ್ಷರ ಸ್ಥಾನಕ್ಕೆ ಓರ್ವ ಉಮೇದುದಾರರಾದ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿಯವರು ನಾಮಪತ್ರ ಸಲ್ಲಿಸಿದ್ದು, ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭ ಸಂತಸವನ್ನ ಹಂಚಿಕೊಂಡ ರವಿರಾಜ್ ಹೆಗ್ಡೆಯವರು, ದೇಶದಲ್ಲೇ ಅತ್ಯುತ್ತಮ ಒಕ್ಕೂಟ ಎಂದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಗುರುತಿಸಿಕೊಂಡಿದೆ. ಇರುವಂತಹ ಸವಾಲುಗಳನ್ನು ಎಲ್ಲರ ಸಹಕಾರದೊಂದಿಗೆ ಉತ್ತಮವಾಗಿ ನಿಭಾಯಿಸುವಂತಹ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಇವತ್ತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನವನ್ನು ಹಾಲಿನ ಗುಣಮಟ್ಟದ ಸಂಗ್ರಹಣೆಯಲ್ಲಿ ಹೊಂದುವುದರೊಂದಿಗೆ ದೇಶದಲ್ಲಿ ಕೂಡ ನಾವು ಇವತ್ತು ಈ ಒಕ್ಕೂಟ ಗುರುತಿಸಿಕೊಂಡಿದೆ. ಬಹುಶಃ ಇವತ್ತು ನಮ್ಮ ಉಪಾಧ್ಯಕ್ಷರಾಗಿ ನಾನು ರವಿರಾಜ್ ಹೆಗ್ಡೆ ಅದರ ಅಧ್ಯಕ್ಷರಾಗಿ ನಾನು ಇವತ್ತು ಆಯ್ಕೆ ಆಗಿದ್ದರೆ, ಬಹುಶಃ ಇವತ್ತು ಒಂದು ರೀತಿಯ ಸವಾಲು ಇದೆ. ಸವಾಲು ಅಂತ ಹೇಳಿದರೆ, ಈ ಒಕ್ಕೂಟದಲ್ಲಿ 2 ವರ್ಷದಿಂದ ಹಾಲಿನ ಸಂಗ್ರಹಣೆ ಏರ್ತಾ ಇದೆ, ಮಾರುಕಟ್ಟೆ ಕೂಡ ಇದೆ. ಆದರೆ ಹಾಲಿನ ಸಂಗ್ರಹಣೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಮಹತ್ತರವಾದ ಜವಾಬ್ದಾರಿ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಉಪಾಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿಯವರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಒಕ್ಕೂಟವು ಹಲವು ಸವಾಲುಗಳಿದ್ದರೂ ಅದೆಲ್ಲವನ್ನ ಎದುರಿಸಿಕೊಂಡು ಬೆಳೆದಿದೆ. ಹೈನುಗಾರರಿಗೆ ಒಳ್ಳೆಯದಾಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಾಚರಿಸ್ತಾ ಇರುವ ಒಕ್ಕೂಟದ ಆಶಯಗಳಿಗೆ ಬದ್ಧರಾಗಿ ಮುಂದಿನ 5 ವರ್ಷಗಳ ಕಾಲ ಆಡಳಿತ ನಡೆಸುತ್ತೇವೆ ಎಂದು ಹೇಳಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಸಂಸ್ಥೆ ನಮ್ಮ ಈ ಒಕ್ಕೂಟ. ಬಹುಶಃ ಅನೇಕ ಸವಾಲುಗಳಿದ್ರೂ ಕೂಡ ಎಲ್ಲರ ಸಹಕಾರದಿಂದ ಈ ಸವಾಲುಗಳನ್ನು ಎದುರಿಸಿ, ಬಹುಶಃ ಇದು ಸ್ಥಾಪನೆಯ ಉದ್ದೇಶ ಹೈನುಗಾರರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಬಹುಶಃ ಹೈನುಗಾರರು, ನೌಕರರು, ಗ್ರಾಹಕರು ಸರ್ವರಿಗೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ನಾವು ಮುಂದಿನ 5 ವರ್ಷಗಳಲ್ಲಿ ನಡೆಸ್ತೇವೆ ಅಂತ ಹೇಳುವಂಥ ವಿಚಾರಗಳನ್ನು ಹೇಳುವುದರ ಜೊತೆಯಲ್ಲಿ ಬಹುಶಃ ಇವತ್ತು ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಈ ಒಂದು ಅವಿರೋಧವಾಗಿ ಬಹುಶಃ ಆಡಳಿತ ಮಂಡಳಿಯೂ ಕೂಡ ಚುನಾವಣೆ ಇಲ್ಲದೆ ಜಿಲ್ಲೆಯ ಹೈನುಗಾರರಿಗೆ ವರದಾನವಾಗಿ ಪರಿಣಮಿಸಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಈಗಾಗಲೇ ಹಾಲಿಗೆ ಉತ್ತಮ ದರವನ್ನ ಪಾವತಿಸುವ ಮೂಲಕ ಧಾರಾಳಿ ಹಾಲು ಒಕ್ಕೂಟ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆಯವರ ಮೂಲಕ ನಿರಂತರವಾಗಿ ಸಾಧನೆಗಳನ್ನ ಮಾಡುತ್ತಾ ಬಂದ ಒಕ್ಕೂಟವು ಮುಂದಿನ 5 ವರ್ಷಗಳಲ್ಲಿ ಇನ್ನಷ್ಟು ಮೈಲಿಗಲ್ಲನ್ನ ಸಾಧಿಸಲು ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆ ಪವನ್ ಕಾಜಿಮಡ್ಕ, V4 ನ್ಯೂಸ್ 24/7 ಮಂಗಳೂರು.